ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್, ನಮಸ್ಕಾರ ವೀಕ್ಷಕರೇ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಹೊಸ ರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ಎಸ್, ಇವತ್ತು ನಮ್ಮ ಹೊಸ ರುಚಿ ಅಡುಗೆ ಮನೆಯಲ್ಲಿ ದಿಲ್ ಪಿಜ್ಜಾ ಅವರಿದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ. ನೀವು ಎಲ್ಲಿಂದ ಬರ್ತಿದ್ದೀರಾ? ನಾನು ಆಕಾಶ ಭವನ. ಆಕಾಶ ಭವನ, ಓಕೆ. ಅಲ್ಲಿ ಆಕಾಶ ಜಾಸ್ತಿ ಉಂಟಾ, ಹೇಗೆ? ಇಲ್ಲ, ಆಕಾಶ ಎಲ್ಲ ಕಡೆ ಇದೆ. ಎಲ್ಲ ಕಡೆ ಉಂಟು. ಓಕೆ, ಆಕಾಶ ಭವನದಿಂದ ಬರ್ತಿದ್ದೀರಾ? ಹೌದು. ಓಕೆ, ಇವತ್ತು ನಮ್ಮ ಸುರುಚಿ ಅಡುಗೆ ಏನು ಸ್ಪೆಷಲ್ ಅಡುಗೆ? ಇವತ್ತು ಅದು ಕುಲ್ಲಡ್ ಪಿಜ್ಜಾ ಮಾಡುವ ಅಂತ ಮಕ್ಕಳಿಗೆಲ್ಲ ತುಂಬಾ ಲೈಕ್ ಆಗ್ತದೆ. ಓಕೆ, ನಿಮ್ಮ ಹೆಸರಲ್ಲೇ ಇದೆ ಪಿಜ್ಜಾ ಇದೆ, ಹಾಗೆ ಅದಕ್ಕೆ ಅದುವೇ ಮಾಡುವ. ಅಂದ್ರೆ ನಿಮ್ಮ ಹೆಸರಿಂದ ಕರೆಕ್ಟ್ ಪ್ರೊನೌನ್ಸನ್ಸ್ ಹೇಗೆ? ದಿಲ್ ಪಿಜ್ಜಾ. ಪಿಜ್ಜಾ, ಓಕೆ. ಹಾಗೆ ಈಗ ಇವತ್ತು ಕುಲ್ಲಡ್ ಪಿಜ್ಜಾ. ಓಕೆ. ಸೊ ಹಾಗೆ ಈಸಿ ವೇಯಲ್ಲಿ ಹೇಗೆ ಮಾಡುದು ಅಂತ ಹೇಗೆ. ಓಕೆ, ಆಮೇಲೆ ಇನ್ನೊಂದು ಡಿಶ್, ಇನ್ನೊಂದು ಒಂದು ಗ್ರೀನ್ ಇದು ಗೊತ್ತುಂಟಲ್ಲ, ಬಟಾಣಿ, ಅದರದ್ದು ಪೂರಿ ಮಾಡುದು. ಪೂರಿ ಮಾಡುದು. ಓಕೆ, ಒಂದು ಪಿಜ್ಜಾ, ಇನ್ನೊಂದು ಪೂರಿ, ಎರಡು ಮೂರು ಕ್ಯಾಟಗರಿ ಹೋಗುವ. ಓಕೆ ಮ್ಯಾಮ್. ಎಸ್ ಮ್ಯಾಮ್, ಅಡುಗೆ ಮನೆ ಬಂದಾಯ್ತು. ಎಂತ ಮಾಡಬೇಕು? ಅಡುಗೆ ಮಾಡಬೇಕಲ್ಲ. ಈಗ ಫಸ್ಟಿಗೆ ಯಾವುದು ಪಿಜ್ಜಾ ಮಾಡೋದಲ್ಲ? ಹೌದು. ಓಕೆ, ಕುಲ್ಲಡ್ ಪಿಜ್ಜಾ. ನೀವು ದಿಲ್ ಪಿಜ್ಜಾ, ಈಗ ಕುಲ್ಲಡ್ ಪಿಜ್ಜಾ. ಕುಲ್ಲಡ್ ಪಿಜ್ಜಾ. ಓಕೆ, ಸ್ಟಾರ್ಟ್ ಮಾಡೋದು. ಎಂತ ಮಾಡೋದು ಈಗ? ಓಕೆ, ಕಡಾಯಿ. ಓಕೆ. ಆ್ಯಕ್ಚುಲಿ ಯಾವಾಗಲೂ ನಾನೇ ಇದು ಒಲೆ ಒರೆಸ್ತಿದ್ದೆ, ಇವತ್ತು ನಾನು ಹಚ್ಚಿದೆ. ಓಕೆ, ಆಯಿಲ್. ಓಕೆ, ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕಿದ್ದೆ. ಹಾಂ, ಸಾಕಾ? ಸಾಕು. ಅಂದರೆ ಇದೇನು ಒಗ್ಗರಣೆ ಟೈಪ್ ಮಾಡ್ಕೊಳ್ಳೋದು? ಹಾಂ, ಜಸ್ಟ್ ಒಂದು ಎಲ್ಲ ಸಾಟೆ ಮಾಡಲಿಕ್ಕೆ. ಫಸ್ಟಿಗೆ ನಾನು ಇದು ಸ್ವಲ್ಪ ಆನಿಯನ್ ಬೇಕಾದರೆ ಹಾಕ್ಬೋದು. ನಾನು ಇದು ಆನಿಯನ್ದು ಕಡ್ಡಿ ಇದ್ದ ಕಾರಣ ಬೇಡ ಅಂತೇಳಿ ಸ್ವಲ್ಪ ಆನಿಯನ್ ದಂಟು ಅಂತ ಹೇಳ್ಬೋದಲ್ಲ? ದಂಟು. ಹೌದು. ನೀವು ಮನೆಯಲ್ಲಿ ತುಳು ಮಾತಾಡೋದಾ ಕನ್ನಡ? ನಾವು ಹಿಂದಿ ಮಾತಾಡೋದು. ಓ, ಓಕೆ. ಓಕೆ, ಒಂದು ಸ್ಪೂನ್ ಕೊಡಿ. ಹಾಂ, ಜಸ್ಟ್ ಸಾಟೆ ಮಾಡಿದರೆ ಆಯ್ತು ಎಲ್ಲ. ಗ್ರೀನ್ ಪೀಸ್, ಹಸಿ ಅಲ್ಲ? ಹಸಿ. ಈಗೆಲ್ಲ ಸೀಸನ್ ಅಲ್ಲ, ಸೊ ಚೆನ್ನಾಗಿದೆ. ಇದನ್ನಾದರೆ ನಾವು ನೆನೆಯಕ್ಕೆ ಇಡಬೇಕು ಅಂತಿಲ್ಲ, ಇಲ್ಲ, ಡೈರೆಕ್ಟ್ ಹಾಕ್ಬೋದಲ್ಲ? ಮತ್ತೆ ನಾನು ಚಿಕನ್ ಹಾಕ್ತೇನೆ, ಯಾಕೆ ಹೇಳಿದ್ರೆ ಚಿಕನ್ ಸ್ವಲ್ಪ ಬೇಯಬೇಕಲ್ಲ. ಸೊ ಇದರ ಒಟ್ಟಿಗೆ ಸ್ವಲ್ಪ ಬೋನ್ಲೆಸ್ ಚಿಕನ್. ಬೋನ್ಲೆಸ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀರಾ? ಹೌದು, ಸಣ್ಣ ಸಣ್ಣ. ಇದಕ್ಕಿಂತ ಸಣ್ಣದು ಕಟ್ ಮಾಡ್ಬೋದು ಬೇಕಾದ್ರೆ. ಹೌದಾ? ನಾವೀಗ ಶವರ್ಮ್ಗೆಲ್ಲ ಕಟ್ ಮಾಡ್ತಾರಲ್ಲ? ಹೌದು ಹೌದು. ಹಾಂ, ಇದನ್ನು ಜಸ್ಟ್ ಮುಚ್ಚಿ ಸ್ವಲ್ಪ ಚಿಕನ್ ಒಂದು ಬೇಯಲಿ. ಓಕೆ. ಅದನ್ನು ನೋಡುವಾಗಲೇ ಬೇರೆ ಏನಾದ್ರು ರೆಡಿ ಮಾಡ್ಲಿಕ್ಕೆ ಉಂಟಾ? ಇಲ್ಲಿ ರೆಡಿ ಉಂಟು. ಇನ್ನು ನೆಕ್ಸ್ಟ್ ನಮಗೆ ಕ್ಯಾಪ್ಸಿಕಮ್, ಗಾರ್ಲಿಕ್ ಒಂದು ಕಟ್ ಮಾಡಿ ತೆಕ್ಕೊಳ್ಳುವ. ಓಕೆ. ಸ್ವಲ್ಪ ನಾನು ಅದು ಸಿಪ್ಪೆ ತೆಗೆದಿಟ್ಟಿದ್ದೆ. ಇಲ್ಲ, ಬೇಡ. ಅದು ಅದೇ ನೀರಲ್ಲಿ ಸ್ವಲ್ಪ ಬಾಯ್ಲ್ ಆಗುತ್ತಲ್ಲ? ಓಕೆ. ಹಾಗಾದರೆ ನಮಗೆ ಇದು ಬಾಯ್ಲ್ ಆದ ನಂತರ ಇನ್ನು ನೆಕ್ಸ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇನ್ನು ಗಾರ್ಲಿಕ್ ಮತ್ತು ಇದೊಂದು ಹಾಕಲಿಕ್ಕೆ. ಅದಕ್ಕಿಂತ ಮುಂಚೆ ಇದು ಕಟ್ ಮಾಡಿ ಇಡುವ. ಇದು ಸೈಡ್ ಇದೆಲ್ಲ ತೆಗಿಬೇಕಂತ ಇಲ್ಲ, ಅಂದರೆ ಅದು ಅದರಲ್ಲಿ ಸಾಫ್ಟ್ ಮಾಡ್ತೇವಲ್ಲ. ಚಿಕನ್ ಬೇಯುವಾಗ ಏನು ಹಾಕಿಲ್ಲ ಮಸಾಲೆ? ಇಲ್ಲ, ಅದು ಮತ್ತೆ ಹಾಕೋದೆಲ್ಲ. ಅದು ಸ್ವಲ್ಪ ಸಣ್ಣ ಚಿಕನ್ ತಗೊಂಡ್ರೆ ಸಾಫ್ಟ್ ಇರ್ತದೆ, ಬೋನ್ಲೆಸ್ ಅಲ್ಲ. ಮನೆಯಲ್ಲೆಲ್ಲ ನೀವೇ ಅಡುಗೆ ಹೇಗೆ?
ಹಾ ನೀವೇನಾ? ಹೆಚ್ಚಾಗಿ ನಾನೇ ಮಾಡೋದು. ಎಷ್ಟು ಜನ ಇದ್ದಾರೆ ಮನೆಯಲ್ಲಿ? ನಾವು ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ 10 ಜನ ಇದ್ದೇವೆ. 10 ಜನ ಇದ್ದಾರೆ. ಅದು ಗಮ್ಮತ್ ಇರುತ್ತಲ್ಲ ಎಲ್ಲರೂ ಹಾಗೆ ಮಾಡುವಾಗ ತುಂಬಾ ಮಾಡ್ಬೇಕಾಗ್ತದೆ. ಏನು ಜಗಳ ಆಡಿಕೊಳ್ಳೋದಿಲ್ಲ ನೀವು ಎಲ್ಲರೂ ಎಲ್ಲರಿಗೆ ಅಡಿಗೆ ಮಾಡುವಾಗ ನಾನು ಮಾಡಬೇಕು ನೀನು ಮಾಡಬೇಕು? ಇಲ್ಲ, ಯಾರು ಮಾಡ್ತಾರೆ ಅಂತ ಜಗಳ ಆಗ್ತದೆ. ಯಾರು ಮಾಡ್ತಾರೆ ಅಂತಾರೆ? ಯಾರ ಕೈ ರುಚಿ ಚಂದ ಇರ್ತದೆ ಅವರೇ ಮಾಡಬೇಕು. ಹೌದು. ಜಾಯಿಂಟ್ ಫ್ಯಾಮಿಲಿ ಹೇಳಿದ್ರೆ ಎಷ್ಟು ಕುಟುಂಬಗಳಿದೆ ಅಂದರೆ? ಅಂದ್ರೆ ನನ್ನ ಸಿಸ್ಟರ್ ಇದ್ದಾರೆ ಸಣ್ಣವರು, ಅವರ ಹಸ್ಬೆಂಡ್ ಹೊರಗೆ ಇದ್ದಾರೆ, ಅವರು ನಮ್ಮ ಒಟ್ಟಿಗೆ. ಮತ್ತೆ ನನ್ನ ಬ್ರದರ್ ಮತ್ತು ಅವರ ಫ್ಯಾಮಿಲಿ ಇದ್ದಾರೆ, ನಾನು ಮತ್ತೆ ಅಮ್ಮ. ಅವರ ಅಜ್ಜ ಅವರೆಲ್ಲ ಇಲ್ಲ, ಅಜ್ಜ ಎಲ್ಲ ಹೋಗಿದ್ದಾರೆ. ನಿಮ್ಮ ಇವಾಗಿನ ಜನರೇಷನ್ ಅವರೆಲ್ಲ ಒಟ್ಟಿಗೆ ಎಲ್ಲ ಒಟ್ಟಿಗಿದ್ದೇವೆ. ಒಳ್ಳೇದು ನೋಡಿ, ಇವಾಗಿನ ಕಾಲದಲ್ಲಿ ಎಲ್ಲರೂ ಬೇರೆ ಬೇರೆ ಆಗೋ ಟೈಮಲ್ಲಿ ನೀವೆಲ್ಲ ಒಟ್ಟಿಗೆ ಇದ್ದೀರಿ. ಅಂದ್ರೆ ತಂಗಿದ್ದು 2 ಮಕ್ಕಳು, ತಮ್ಮನದ 2, ಎಲ್ಲ ಸಣ್ಣ ಸಣ್ಣ 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಹೀಗೆಲ್ಲ ಇದ್ದಾರೆ. ಮಕ್ಕಳಿಗೆಲ್ಲ ಈ ತರ ಎಲ್ಲ ಗಮ್ಮತ್ತು ಅವರಿಗೆ ತುಂಬಾ ಲೈಕ್ ಆಗ್ತದೆ. ಏನು ಹೇಳ್ತೀರಾ, ಜಾಯಿಂಟ್ ಫ್ಯಾಮಿಲಿ ಒಳ್ಳೇದಾ ಅಥವಾ ಹೀಗೆ ಸಪ್ರೇಟ್ ಆಗಿರೋದು ಒಳ್ಳೇದಾ? ನೀವು 2 ಟೈಪ್ಸ್ ಒಳ್ಳೇದೇ. ಇದು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಆಯ್ತಾ? ಇದಕ್ಕೆ ಏನು ಮಸಾಲ ಹಾಕಲಿಲ್ಲ ಇಷ್ಟೊತ್ತು, ಎಲ್ಲ ಇದನ್ನೇ ಸೊಟ್ಟೆ ಮಾಡಿದ್ದು. ಓಕೆ, ಈಗ ಸಾಲ್ಟ್ ಹಾಕ್ತೇನೆ. ಓಕೆ, ಇವಾಗ ಉಪ್ಪು ಹಾಕ್ತಾ ಇದ್ದೀರಲ್ಲ? ಹೌದು. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಸ್ವಲ್ಪ ಆರಿಗ್ಯಾನೋ. ಓಕೆ, ಪರಿಮಳಕ್ಕೆ ಹೇಗೆ? ಪರಿಮಳ ಬರಲಿ, ಜಸ್ಟ್ ಒಂದು ಪಿಜ್ಜಾದೊಂದು ಇದು ಆಗಲಿಕ್ಕೆ. ನನಗೆ ಮತ್ತೆ ಸ್ವಲ್ಪ ಅರಿಶಿನ ಹುಡಿ, ಮತ್ತೆ ಅರಿಶಿನ ಹೊಡಿಬೇಕಲ್ಲ, ಸ್ವಲ್ಪ ಮೆಣಸಿದ್ದು. ನಾವು ನಾನ್ ವೆಜ್ ಅಂತ ಬಂದಾಗ ಅರಿಶಿನ ಹೊಡಿಬೇಕೇ ಸ್ವಲ್ಪ ಸಾಕು. ನೋಡಿ, ನನ್ನ ಮೇಲೆ ಧೈರ್ಯ ಇಲ್ಲಲ್ಲ ನಿಮಗೆ? ಹಾಂ, ಇಲ್ಲ. ಇನ್ನು ಖಾರ ತಗೊಡಿಯಲ್ಲ? ಹಾಂ, ಸ್ವಲ್ಪ. ಅದು ಸಹ ಸ್ವಲ್ಪ. ಇದು ಸ್ವಲ್ಪನಾ? ಅದು ನಾವು ಆರಿಗ್ಯಾನೋ ಅದೆಲ್ಲ ಹಾಕಿದ್ದೆ. ಅದಷ್ಟು ಹಾಕ್ಬೋದು. ಹಾಂ, ಸಾಕು. ಆಲ್ಮೋಸ್ಟ್ ಆಯಿತು. ಈಗ ಬ್ರೆಡ್ ಹಾಕಿದ್ದೀರಾ? ಬ್ರೆಡ್ ಹಾಕಿ. ಓಕೆ, ಡೈರೆಕ್ಟ್ ಹಾಗೆ ಹಾಕಿದಾ? ಹೌದು. ಅದರಲ್ಲಿ ಸಹ ಲೇಯರ್ ಹಾಕಿ ಸಹ ಹಾಕ್ಬೋದು. ಅದು ಇದು ನಮ್ಮ ಕುಲ್ಲಡಿದು ಪಿಜ್ಜಾದಲ್ಲಿ ಮೇಲೆ ನಾವೇನು ಗಡ್ಬಡ್ ಐಸ್ ಕ್ರೀಮ್ ಹಾಕಿದಾಗ ಹಾಗೇನೆ. ಓಕೆ, ಒಳ್ಳೆ ಇತ್ತು. ನಿಮಗೆ ಗೊತ್ತಾಯ್ತಲ್ಲ ಒಂದು ಕಂಪೇರಿಂಗ್ ಅಲ್ಲ. ಹೇಳಿ ಮ್ಯಾಮ್, ನೀವು ಈಗ ಅಡುಗೆಯಲ್ಲೆಲ್ಲ ಎಕ್ಸ್ಪರ್ಟ್ ಅಂತ ಹೇಳಿದ್ರಿ, ಹೇಗೆ ಅಂದರೆ ಬಿರಿಯಾನಿ ಎಲ್ಲ ಮಾಡ್ತಿದ್ದೀರಿ ಅಂತ ಹೇಳಿದ್ರಿ, ಅಂದರೆ ಹೇಗೆ ಅದು ಅಂದರೆ ಶಾಪ ಹೇಗೆ? ಒಂದು ಸಣ್ಣ ಔಟ್ಲೆಟ್ ಹಾಕಿದ್ದೇವೆ, ಮತ್ತೆ ಕೆಲವೆಲ್ಲ ನಾವು ಆರ್ಡರ್ಸ್ ತೆಕ್ಕೊಂಡು ಮಾಡಿ ಕೊಡ್ತೇವೆ, ಅಡ್ವಾನ್ಸ್ ಆರ್ಡರ್. ಅಂದರೆ ಹೇಗೆ ಅಂದರೆ ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳೆಲ್ಲ ಮಾಡ್ತೇವೆ. ದೊಡ್ಡ ಪ್ರೋಗ್ರಾಮ್ ಇದು ಮಾಡಿದ್ದೇವೆ, ಸಣ್ಣ ಸಣ್ಣ ಪ್ರೋಗ್ರಾಮ್ ಇದು ಸಹ. ಯಾವುದಕ್ಕಾದ್ರೂ ಬಿರಿಯಾನಿ ಬೇಕಿದ್ರೆ ಜಾಸ್ತಿ ದಿಲ್ ಪಿಜ್ಜಾ ಅವರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಆಯ್ತಲ್ಲ? ಥ್ಯಾಂಕ್ ಯು. ಸ್ವಲ್ಪ ಮೆಯೋನೀಸ್ ಹಾಕ್ತೇನೆ, ಸ್ವಲ್ಪ ಮತ್ತೆ ಮೇಲೆಯಿಂದ ಹಾಕ್ಲಿಕ್ಕೆ ಆಯ್ತಾ. ಇದು ಮೆಯೋನೀಸ್ ಚೀಸ್ ಎಲ್ಲ ಜಾಸ್ತಿ ಬೇಕಾದವರು ಎಷ್ಟು ಸಹ ಹಾಕ್ಬೋದು. ಅಂದ್ರೆ ಅದು ಅಷ್ಟು ಬೇಡ ಅಂತೇಳಿ. ಟೇಸ್ಟಿಗೆ ಜಾಸ್ತಿ ಇದ್ರೆ ಪಿಜ್ಜಾಕ್ಕೆಲ್ಲ ಜಾಸ್ತಿ ಬೇಕಾಗುತ್ತೆ, ಜಾಸ್ತಿಯೇ ಬೇಕಾಗ್ತದೆ. ನಮ್ಮಂಥವರಾದ್ರೆ ಮೇಲ್ಗಡೆ ಫುಲ್ ಮೈನಸ್. ಹೌದು. ಓಕೆ, ಇದು ಆಯಿತು. ರೆಡಿ ಆಯ್ತಾ? ಈಗ ನಾನು ಆಫ್ ಮಾಡೋದು? ಬೇಡ, ನಾವು ಕುಕ್ಕರಿಗೆ ಸ್ವಲ್ಪ ಸಾಲ್ಟ್ ಹಾಕಿ ಜಸ್ಟ್ ಒಂದು ಬಿಸಿ ಆಗಲಿಕ್ಕೆ ಇಡುವ. ಇದು ನಾವು ಜಸ್ಟ್ ಅದರೊಳಗೆ ಹಾಕುವ ತನಕ ಇಲ್ಲಿ ಇಡಿ. ಕುಕ್ಕರಿಗೆ ಸಾಲ್ಟ್ ಹಾಕಿದ್ರೆ? ಹೌದು. ಓಕೆ, ಅಂದರೆ ಹೇಗೆ ಅಂದರೆ ಅದು ಕುಕ್ಕರ್ ಇದು ಕೆಳಗೆ ಸ್ವಲ್ಪ ಸಾಲ್ಟ್ ಹಾಕಿ, ಅದಂದರೆ ಹೀಗೆ ಬೇಕ್ ಮಾಡುವ ಹಾಗೆ. ಅದು ಎಂತ ಪಿಜ್ಜಾ ಎಲ್ಲ ಮಾಡುವಾಗ ಅದು ಹಾಗೆ ಹಾಕಿ. ಹೌದು. ಅಂದರೆ ಬೇಯಲಿಕ್ಕೆ ಹೇಗೆ ಅದು ಸಾಲ್ಟ್ ಹಾಕಿ ಬೇಯಲಿಕ್ಕೆ ನೋಡಿ, ಅದು ಡ್ರೈ ಆಗಬೇಕು. ಓಕೆ, ಜಸ್ಟ್ ಕ್ಲೋಸ್ ಮಾಡಿ ಸ್ವಲ್ಪ. ಈಗ ಸಣ್ಣದು ಮಾಡ್ತೇನೆ ಸ್ವಲ್ಪ ಹೊತ್ತು. ಮುಚ್ಚಬೇಕಾ? ನೋಡಿ, ಇದು ಇದು ಮಣ್ಣಿದಲ್ಲ? ಮಣ್ಣಿದು. ಓಕೆ, ಮಣ್ಣಿದರಲ್ಲೇ ಇದು ಮಾಡೋದಾ ಹೇಗೆ? ಹಾಗೇನಿಲ್ಲ, ಗ್ಲಾಸ್ ಅಲ್ಲಿ ಸಹ ಮಾಡ್ಬೋದು. ಇಲ್ಲದ್ರೆ ಈಗ ಜಾಸ್ತಿಯಾಗಿ ಎಲ್ಲರೂ ಮೈಕ್ರೋವೇವ್ ಯೂಸ್ ಮಾಡ್ತಾರಲ್ಲ, ಕುಪ್ಪಿದು ಗ್ಲಾಸ್ ಅಲ್ಲಿ ಇದು ಮಾಡಿ ನಾವು ಕಾಫಿ ಎಲ್ಲ ಕುಡಿಯುವಂಥದ್ದು. ಹೀಗೆ ಮಾಡಿ ಚೆನ್ನಾಗಿರುತ್ತೆ. ಮಣ್ಣಿದಾದ್ರೆ ಅದೊಂದು ಆ ಹೆಸರಿಗೆ ಸೂಟ್ ಆಗ್ತದೆ, ಕುಲ್ಲಡ್ ಹೇಳುದಲ್ಲ ಇದಕ್ಕೆ. ಹಾಗೆ ಅಂದ್ರೆ ಇದು ಪೀಸ್ ಅಂತ ಹೇಳಿದ್ರೆ ಸ್ವಲ್ಪ ಸ್ಮೂತ್ ಬರುತ್ತಲ್ಲ ನಮಗೆ, ಈಗ ಬಾಯಲ್ಲಿ ಹಾಕುವಾಗ ಅದು ಅದಕ್ಕೆಲ್ಲ ಬ್ರೆಡ್ ಎಲ್ಲ ಹಾಕಿ ನೀವು ಮತ್ತೆ ಟೇಸ್ಟ್ ಮಾಡ್ತೀರಲ್ಲ, ಆಗ ನಿಮಗೆ ಗೊತ್ತಾಗ್ತದೆ. ಅಂದ್ರೆ ಇದಕ್ಕೆ ಏನು ನೀವು ನೀರಿನ ಅಂಶ ಇಲ್ಲ? ಇಲ್ಲ. ಹೌದು ಹೌದು. ಅದು ಸ್ಮೂತ್ನೆಸ್ ಬರುತ್ತಾ ಹಾಗೆ? ಬರ್ತದೆ.
ಸ್ವಲ್ಪ ಸಾಸ್ ಹಾಕ್ತಿದ್ದೀರಲ್ಲ, ಟೊಮೆಟೊ ಸಾಸ. ನೋಡಿ, ಒಂದು ಲೇಯರ್ ಹಾಕಿದೆ, ಹಾಂ, ಇದು ಸೆಕೆಂಡ್ ಲೇಯರ್. ಹಾಗೆ ಹಾಕೋದಿಲ್ಲ. ಓಕೆ, ನಾವು ಇಲ್ಲಿ ಚಿಕನ್ಗಿಂತ ಬ್ರೆಡ್ ಜಾಸ್ತಿ ಹಾಕಿದ್ವಿ, ಅಂದರೆ ಬ್ರೆಡ್ ಜಾಸ್ತಿ ಬೇಕಾ? ಅದಂದ್ರೆ ಬ್ರೆಡ್ ಸಾಫ್ಟ್ ಆಗ್ತದಲ್ಲ. ಈಗ ನೋಡಿ ಎಷ್ಟು ಒಳಗೆ ಹೋಯ್ತು. ಓಕೆ ಓಕೆ, ಹೀಗೆ. ಓ, ಇದು ಬೆಂದ ನಂತರ ಬ್ರೆಡ್ ಗೊತ್ತೇ ಆಗಲ್ಲ, ಬ್ರೆಡ್ ಅಂತ ಗೊತ್ತಾಗಲ್ಲ. ಓಹೋ, ಆ್ಯಕ್ಚುಲಿ ಈ ಥರ ಉಪ್ಪಿನ ಬಿಸಿ ಮಾಡಿ ಇಡೋದಾದ್ರೆ ಮಣ್ಣಿದ್ದೇ ಗ್ಲಾಸ್ ಒಳ್ಳೇದಲ್ಲ? ಮಣ್ಣಿದು ಗ್ಲಾಸ್ ಪ್ರಾಬ್ಲಮ್ ಇಲ್ಲ. ಹೌದು, ಆದ್ರೆ ಇದು ಸ್ವಲ್ಪ ಉದ್ದ ಇದು ಪ್ರೊಸೀಜರ್ ಆಗ್ತದಲ್ಲ, ಹೆಚ್ಚಾಗಿ ಮೈಕ್ರೋಯಲ್ಲಿ ಮಾಡಿದ್ರೆ ಇನ್ನು ಈಸಿ ಆಗ್ತದೆ ಅಂತ. ನೋಡಿ, ಇದು ತುಪ್ಪನ ಅಲ್ಲ, ನಿಮ್ಗೆ ಹೇಳ್ತಾ ಇದ್ರಲ್ಲ ಪಿಜ್ಜಾದಲ್ಲಿ ಮೇಲೆ ಟಾಪಿಂಗ್ ಹಾಕೋದಲ್ಲ, ಇದು ಚೀಸ್ ಅಲ್ಲ. ಓಕೆ, ಅದನ್ನು ಮೇಲ್ಗಡೆ ಹಾಕೋದಲ್ಲ. ನಾನು ಜಾಸ್ತಿ ಹಾಕ್ತಾ ಇಲ್ಲ, ಅದು ಅಂದ್ರೆ ನೀವೇನು ಡಯಟ್ ಅಲ್ಲಿ ಇದ್ದೀರಾ? ಹಾಗೆಲ್ಲ, ಆದ್ರೆ ಮನೇಲೆಲ್ಲ ಜಾಸ್ತಿ ಏನೋ ಅದು ಹಾಕುದಿಲ್ಲ, ಅಂದ್ರೆ ಕೆಲವರು ತುಂಬಾ ಹಾಕ್ತಾರೆ. ನೋಡಿ, ಇದು ಚೀಸ್ ಆಯ್ತಾ, ಇದು ಸ್ವಲ್ಪ ಜಸ್ಟ್ ಮೇಲೆ. ನೋಡಕ್ಕೆ ನಮಗೆ ಇದು ಬೆಣ್ಣೆ ತರ ಕಾಣ್ತಂತ. ಹೌದು. ಓಕೆ, ಇದೆರಡು ರೆಡಿ ಆಯ್ತು. ಓಕೆ, ಈಗ ಇದನ್ನು ಒಂದು 10 ಮಿನಿಟ್ಸ್ ಜಸ್ಟ್ ನಾನು ಉಪ್ಪು ಹಾಕಿ ಇಟ್ಟದಲ್ಲ, ನೋಡಿ ಬಿಸಿ ಆಯ್ತು. ಅದು ಚೆನ್ನಾಗಿ ಬಿಸಿ ಆಗಿದೆ. ಕಡಲೆ ಹಾಕಿದ್ರೆ ಚೆನ್ನಾಗಿದೆ. ನೆಲಕಡಲೆ ಎಲ್ಲ ಹಾಗೆ ಮಾಡೋದು. ಹೌದು, ಇದೆರಡು ಈಗ ಅದರಲ್ಲಿ. ಉಪ್ಪಿದ್ರೆ ಹೀಟ್ ಜಾಸ್ತಿ ಇರ್ತದಲ್ಲ, ಆಗ ನಮ್ಮದು ಇದು ಚೀಸ್ ಬೇಕಾಗ್ತದೆ. ಹೌದು, ಚೆನ್ನಾಗಿ ಬೇಯ್ತದೆ. ವಿಸಿಲ್ ಎಲ್ಲ ಈ ತರ ಉಪ್ಪು ಮತ್ತೆ ಏನು ಮರಳು ಹಾಕಿದ್ರೆ ಜಾಸ್ತಿ ಬೆಂಕಿ ಕೊಡಬೇಕು ಇಲ್ಲಲ್ಲ? ಸ್ವಲ್ಪ ಬಿಸಿ ಆದ್ರೆ ಸ್ವಲ್ಪ ಬಿಸಿಯಲ್ಲಿ ಆಗ್ತದೆ. ಸ್ವಲ್ಪ ಸಣ್ಣ ಬೆಂಕಿಯಲ್ಲಿ ಒಂದು 10 ಮಿನಿಟ್ಸ್ ಇಟ್ಟರೆ 10 ಮಿನಿಟ್ಸ್ ಆದರೆ ನಮ್ಮದು ಪಿಜ್ಜಾ ರೆಡಿ ಅಲ್ಲ? ಎಸ್ ಮ್ಯಾಮ್. ನೀವು ಈಗ ಹೋಟೆಲ್ ಆ ಥರ ಎಲ್ಲ ನಿಮ್ಮದು ಪ್ಲಾನಿಂಗ್ ಇಲ್ವಾ? ಹಾಗೆ ನೆಕ್ಸ್ಟ್ ಉಂಟು, ಒಂದು ಒಳ್ಳೇದು ಮಾಡಬೇಕು, ಚೆನ್ನಾಗಿ ಮಾಡೋದು. ಆ್ಯಕ್ಚುಲಿ ಈ ಥರ ನೋಡಿ ಮನೆಯಲ್ಲೇ ಮಾಡಿ ಈ ಥರ ಮಾಡೋದು. ಈ ಥರ ಮಾಡಿದಾದ್ರೆ ಈಗ ಸಣ್ಣ ಒಂದು ಸ್ಟಾರ್ಟಪ್ಪಿಗೆ ಬೆಸ್ಟ್ ಮನೆಯಿಂದಲೇ ಮಾಡೋದು. ಮತ್ತೆ ಫ್ರೀ ಟೈಮಿಗೂ ಕೂಡ ನಮಗೆ ಮನೆ ಕೆಲಸ ಕೂಡ ಹೌದು, ಮನೆದು ಸಾಕ್ತದೆ. ಎರಡಕ್ಕೂ ಒಟ್ಟಿಗೆ ಹೌದು. ಇದು ಆಯ್ತು, ಈಗ ಒಂದು 7 to 10 ಮಿನಿಟ್ಸ್ ಆಯ್ತಾ, ಆಫ್ ಮಾಡ್ತೇನೆ. ವಿಸಿಲ್ ಎಲ್ಲ ಇಡ್ಲಿಕ್ಕಿಲ್ಲ. ಹೌದು, ವಿಸಿಲ್ ಇಟ್ಟರು ಕೂಡ ಬರೋದು ಕೂಡ ಇಲ್ಲಲ್ಲ? ಇಲ್ಲ, ಬರೋದಿಲ್ಲ. ವಿಸಿಲ್ ಬರುತ್ತಾ? ಗೊತ್ತಿಲ್ಲ. ಇಲ್ಲ, ಬರೋದಿಲ್ಲ, ಇದು ಬ್ಲಾಸ್ಟ್ ಆಗ್ತದೆ ಅಷ್ಟೇ. ಹೌದಲ್ಲ? ಅದಕ್ಕೆ ನೀರಿಲ್ಲ ಅಲ್ಲ. ನೋಡಿ, ಓಕೆ, ಯಾವ ಚೆನ್ನಾಗಿ ಬಂದಿದೆಯಲ್ಲ, ಇದು ಕರೆಕ್ಟಾಗಿ ಪಿಜ್ಜಾ ಥರನೇ ಕಾಣ್ಕೊಂತೀವಿ. ನಾನು ಆಗಲೇ ಅಂದ್ಕೊಂಡೆ ನೀವು ಹೇಗೆ ಅದು ಸ್ವಲ್ಪ ಕೂಡ ನೀರಿನ ಅಂಶ ಇಲ್ಲ ಅಂತ, ಹೇಗೆ ಪಿಜ್ಜಾ ಆಗ್ತದೆ ಅಂತ. ಓಕೆ, ಬಿಸಿ ಬಿಸಿಯಾದ ದಿಲ್ ಪಿಜ್ಜಾ ಅವರ ಪಿಜ್ಜಾ ಅಲ್ಲ. ಇದಕ್ಕೆ ಖಾರಕ್ಕೆ ಏನು ಬೇಕಾದರೆ ಇದು ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕ್ಬೋದು. ನಾನು ಜಸ್ಟ್ ಆರಿಗ್ಯಾನೋ ಹಾಕ್ತಾ ಇದ್ದೇನೆ, ಜಸ್ಟ್ ಒಂದು ಪೇಸ್ಟ್. ನೋಡಿ, ಅದು ಹೀಗೆ ಮೆಲ್ಟ್ ಆಗಬೇಕು. ನಾವು ಅದು ಉಪ್ಪಲ್ಲಿ ಇಟ್ಟ ಕಾರಣ ಇದು ಮೆಲ್ಟ್ ಆಯ್ತಲ್ಲ. ಹೌದು, ನಿಮಗೆ ಕನ್ಫ್ಯೂಷನ್ ಇತ್ತಲ್ಲ, ಇದು ಒಳ್ಳೇದಲ್ಲ. ನಿಮ್ಗೆ ಮನೆಯಲ್ಲಿ 2-3 ಜನ ಇದ್ರೆ ಸಹ ನಿಮ್ಗೆ. ಓಕೆ, ಬಿಸಿ ಬಿಸಿಯಾದ ಹೌದು ಪಿಜ್ಜಾ ರೆಡಿ ಅಲ್ಲ? ಯಾವ ಪಿಜ್ಜಾ ಹೇಳಿ ನೀವು? ಕುಲ್ಲಡ್ ಪಿಜ್ಜಾ. ಕುಲ್ಲಡ್, ಇದಕ್ಕೆ ಕುಲ್ಲಡ್ ಅಂತ ಹೇಳೋದು. ಕುಲ್ಲಡ್, ಅದಕ್ಕೆ ಕುಲ್ಲಡ್ ಪಿಜ್ಜಾ. ಹೌದು. ಓಕೆ, ಕುಲ್ಲಡ್ ಪಿಜ್ಜಾ ಅಂತ ಚೆನ್ನಾಗಿದೆ. ಇದನ್ನು ಹೀಗೆ ತಿನ್ಬೋದು ಸ್ಪೂನಲ್ಲಿ? ಹೌದು, ಹೀಗೆ ಸ್ಪೂನಲ್ಲಿ. ಓಕೆ, ನಾವು ಐಸ್ ಕ್ರೀಮ್ ತಿಂದಾಗೆ ತಿನ್ಬೋದು. ಓಕೆ, ಸ್ವಲ್ಪ ಬಿಸಿ ಕಮ್ಮಿ ಆದ ನಂತರ ತಿನ್ಬೇಕಲ್ಲ? ಓಕೆ, ಹಾಗಾದ್ರೆ ಟೇಸ್ಟ್ ನೋಡುವಾಗ. ಓಕೆ, ದಿಲ್ ಪಿಜ್ಜಾ ಅವರು ಸಾಕಾಗಿರುವಂತಹ ಕುಲ್ಲಡ್ ಪಿಜ್ಜಾ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಕುಲ್ಲಡ್ ಪಿಜ್ಜಾ ತಯಾರಿಸುವ ವಿಧಾನ. ಮೊದಲು ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಈರುಳ್ಳಿ ದಂಟು, ಹಸಿ ಬಟಾಣಿ, ಸಣ್ಣಗೆ ತುಂಡು ಮಾಡಿದ ಕೋಳಿ ಮಾಂಸ ಹಾಕಿ ಹುರಿಯಿರಿ. ಕೋಳಿ ಮಾಂಸ ಬೆಂದ ನಂತರ ಹೆಚ್ಚಿದ ಬೆಳ್ಳುಳ್ಳಿ, ಕ್ಯಾಪ್ಸಿಕಮ್, ಈರುಳ್ಳಿ ದಂಟು, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚದಷ್ಟು ಆರಿಗ್ಯಾನೋ, ಅರಿಶಿನ ಪುಡಿ, ಮೆಣಸಿನ ಪುಡಿ, ಬ್ರೆಡ್ ತುಂಡುಗಳನ್ನು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಮೇಲಿನಿಂದ ಮಯನೀಸ್ ಹಾಕಿ ಬೆರೆಸಿ. ಆನಂತರ ಕುಕ್ಕರ್ನಲ್ಲಿ ಸ್ವಲ್ಪ ಉಪ್ಪು ಉದುರಿಸಿ ಬಿಸಿ ಮಾಡಿಕೊಳ್ಳಿ. ಬಳಿಕ ಮಣ್ಣಿನ ಲೋಟದಲ್ಲಿ ಬ್ರೆಡ್ ಮಿಶ್ರಣವನ್ನು ತುಂಬಿ ಟೊಮ್ಯಾಟೊ ಸಾಸ್ ಹಾಕಿ ಮತ್ತೆ ಪುನಃ ಬ್ರೆಡ್ ಮಿಶ್ರಣವನ್ನು ಹಾಕಿ ಒತ್ತಿಕೊಳ್ಳಿ. ಆ ಬಳಿಕ
ಚೀಸ್ ಉದುರಿಸಿ ಕುಕ್ಕರ್ನಲ್ಲಿ 10 ನಿಮಿಷ ಬೇಕ್ ಮಾಡಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ರುಚಿಕರ ಕುಲ್ಲಡ್ ಪಿಜ್ಜಾ ಸವಿಯಲು ಸಿದ್ಧ. ಓಕೆ, ಕುಲ್ಲಡ್ ಪಿಜ್ಜಾ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ನಾರ್ಮಲ್ ಆಗಿ ಪಿಜ್ಜಾ ಅಂತ ಹೇಳಿದರೆ ನೀವು ಏನು ರೌಂಡ್ ಶೇಪಲ್ಲಿ ಕಟ್ ಮಾಡಿ ತಿಂತೀರಾ. ಆವಾಗ ನಿಮಗೆ ಅದನ್ನು ಏನು ಕೊಡಲಿಕ್ಕೆ ಚಿಕ್ಕ ಪೀಸು ದೊಡ್ಡ ಪೀಸ್ ಆ ಥರ ಎಲ್ಲ ನಿಮಗೆ ಮನೆಯಲ್ಲಿ ಚರ್ಚೆ ಬರ್ಬೋದು. ಆದರೆ ಈ ಥರ ಪಿಜ್ಜಾ ಮಾಡಿದರೆ ಒಂದು ಥರ ಏನು ಇದು ಕುಲ್ಲಡ್ ಅಂತ ಹೇಳ್ತಾರೆ, ಈ ಥರ ಕುಲ್ಲಡಲ್ಲಿ ಪಿಜ್ಜಾ ಮಾಡಿ ಕೊಟ್ಟರೆ ಎಲ್ಲರಿಗೂ ಒಂದೊಂದು ಕೊಡ್ಬೋದು. ಹಾಗಾಗಿ ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೋದಾಲ್, ಸತ್ಯನಾರಾಯಣ ಸೋಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಮೆಕಾಯ್ ಹೋಮ್ ಅಪ್ಲೈಸಸ್, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ಎಸ್ ಮ್ಯಾಮ್, ಆವಾಗಲೇ ನೀವು ಪಿಜ್ಜಾ ರೆಡಿ ಮಾಡಿಟ್ಟಿದ್ರಿ. ಇವಾಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಈಗ ಅಂದ್ರೆ ಸೀಸನ್ ಬಟಾಣಿ ಇದು. ಸೊ ಇದ್ರದ್ದು ನಾನು ಪೂರಿ ಬಟಾಣಿ ಪೂರಿ ಇದಕ್ಕೆ ಬಟನ್ ಪೂರಿ ಅಂದ್ರೆ ಹೇಗೆ ಇದು? ನಾವು ನಾರ್ಮಲಿ ಪೂರಿ ಬಾಜಿ ಎಲ್ಲ ತಿಂತೇವಲ್ಲ, ಇದು ಪೂರಿ ಒಳಗೆ ಬಟಾಣಿ ಪೂರಿ ಒಳಗೆ ಬಟಾಣಿ ಹಾಕಿ ಪೂರಿ ಮಾಡೋದು. ಹೌದು, ಸ್ಟಾರ್ಟ್ ಮಾಡುವ. ಎಂತ ಬೇಕು? ಓಕೆ, ಇದು ಆಕ್ಚುಲಿ ಬೇಯ್ದದೆ, ಸ್ವಲ್ಪ ಜಸ್ಟ್ ಒಂದು ಬಿಸಿ ಮಾಡಿ. ಓಕೆ, ಅದು ಕೂಡ ಏನು ಹಸಿ ಬಟಾಣಿಯಾ? ಇದು ಹಸಿ ಬಟಾಣಿ ಜಸ್ಟ್ ಅದು ಒಂದು ಕುದಿ ತೆಗೆದು, ಅಂದ್ರೆ ಅದು ತುಂಬ ದಿನ ಇಡ್ಬೋದು ಫ್ರಿಜ್ಜಲ್ಲಿ. ನೀರು ಹಾಕಿ ಸ್ವಲ್ಪ ಜಸ್ಟ್ ಬಿಸಿ ಆಗಲಿಕ್ಕೆ ಮಾತ್ರ, ಆಯ್ತಾ? ಸಾಕು. ಹಸಿ ಬಟಾಣಿ ಇದ್ರೆ ಅದು ಒಳ್ಳೇದಲ್ಲ? ಹೌದು, ಆಕ್ಚುಲಿ ನೆನೆ ಹಾಕಬೇಕು. ಹೌದು, ಅದು ನೆನೆಸಿದ ಬಟಾಣಿ ಅದು ಪೂರಿಗೆಲ್ಲ ಒಳ್ಳೆ ಆಗುದಿಲ್ಲ. ಓಕೆ, ಹಸಿ ಬಟಾಣಿ. ಇದು ಆಕ್ಚುಲಿ ಈಗ ಎಲ್ಲ ಸೀಸನ್ ಆದ ಕಾರಣ ಗ್ರೀನ್ ಪೀಸ್ ಸಿಗ್ತದೆ. ಸೊ ಇದು ನಾವು ಸುಲಿದು ಬೇಯಿಸಿ ಇಡ್ಬೋದು. ಇದೆಲ್ಲ ಇಲ್ಲ, ಕೆಲವು ಇನ್ನು ಒಣಗಿದೆಲ್ಲ ಇರ್ತದಲ್ಲ, ಅದಾದ್ರೆ ನೀವು ನೀರಿಗೆ ಹಾಕಿ ನೆನೆ ಹಾಕಿ ಮತ್ತೆ ಅದು ತುಂಬಾ ಉದ್ದ ಪ್ರೊಸೀಜರ್ ಇರ್ತದೆ. ಹೌದು, ಇದಾದ್ರೆ ತೊಂದರೆ ಇಲ್ಲ ನಮಗೆ. ಇದು ಬೇಯುವಾಗ ಏನು ಉಪ್ಪು ಹಾಕಬೇಕು ಆ ಥರನಾ? ಬೇಡ, ಮತ್ತೆ ಹಾಕಿದ್ರೆ ಆಯ್ತು. ಹೌದು, ಅದು ಮಸಾಲ ಮಾಡ್ಲಿಕ್ಕೆ ಇರುವಾಗಲೇ ನೋಡಿ ಇದಿಷ್ಟು ಸಾಕಾಯ್ತಾ. ಇದು ಸ್ವಲ್ಪ ತಣ್ಣಗೆ ಮಾಡಿ ಒಂದು ಮಿಕ್ಸಿಗೆ ಹಾಕಿ. ಇದು ಒಂದು ಈಗ ಒಂದು 5 ನಿಮಿಷ ತಣ್ಣಗಾಗಬೇಕು. ಅಷ್ಟರ ತನಕ ನಾವೊಂದು ಹಿಟ್ಟು ಕಲಸಿ ಇಡುವ ಸ್ವಲ್ಪ. ಅವಾಗಲೇ ನೀವು ಹೇಳ್ತಿದ್ರಿ ಏನು ಫುಡ್ ಬಿರಿಯಾನಿ ಎಲ್ಲ ರೆಡಿ ಮಾಡೋದು ಹೇಗೆ ಅಂತ. ಅಂದ್ರೆ ಹೇಗೆ ಅಂದ್ರೆ ನಿಮ್ದು ನಮ್ಮದು ಕ್ಲೌಡ್ ಕಿಚನ್ ಅಂದ್ರೆ ಕ್ಲೌಡ್ ಕಿಚನ್ ಅಂದ್ರೆ ಕ್ಲೌಡ್ ಇರುತ್ತೆ ಹೇಗೆ? ಕ್ಲೌಡ್ ಇರುವುದಿಲ್ಲ. ಕ್ಲೌಡ್ ಕಿಚನ್ ಅಂದ್ರೆ ಅದು ಮನೆಯಿಂದಲೇ ಸ್ಟಾರ್ಟ್ ಮಾಡಿ, ಅಂದ್ರೆ ಹೊರಗೆ ಶಾಪ್ ಎಲ್ಲ ಹಾಕಬೇಕಂತ ಇಲ್ಲ. ಅಂದ್ರೆ ನಾವು ಮನೆಯಿಂದಲೇ ಮಾಡಿ ಕೊಡುದಾದ್ರೆ ಅದೊಂದು ಲೈಸೆನ್ಸ್ ತೆಕೊಂಡು. ಲೈಸೆನ್ಸ್ ಬೇಕಾ? ಕ್ಲೌಡ್ ಕಿಚನ್ ಮಾಡ್ಲಿಕ್ಕೆ ಲೈಸೆನ್ಸ್ ಬೇಕಾ? ಈಗ ನಾವು ಮನೆಯಿಂದಲೇ ಒಂದು ಸಣ್ಣ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡಬಹುದು ಅಂತ. ಅಂದ್ರೆ ಲೇಡೀಸಿಗೆಲ್ಲ ಬೆಸ್ಟ್. ತುಂಬಾ ಒಳ್ಳೆ. ಹೌದು, ಬಟ್ ಅದು ಲೈಸೆನ್ಸ್ ಅಂದ್ರೆ ಹೇಗೆ? ಅಂದ್ರೆ ಈಗ ಫುಡ್ ಲೈಸೆನ್ಸ್ ಅಂದ್ರೆ ನಾವು ಫುಡ್ ಮಾಡ್ತೇವೆ ಅಂತ ಹೇಳಿ, ಅಂದ್ರೆ ನಾವು ಇಷ್ಟು ಕಸ್ಟಮರ್ಗೆ ಕೊಡುವಾಗ ನಮಗೆ ಫುಡ್ ಲೈಸೆನ್ಸ್ ಬೇಕು. ಇಲ್ಲಾಂದ್ರೆ ಕ್ಯಾಟರಿಂಗ್ ನವರೆಲ್ಲ ಸ್ವಲ್ಪ ಕಿರಿಕಿರಿ ಮಾಡ್ತಾರೆ. ಕ್ಲೌಡ್ ಕಿಚನ್ ಅಂತ ಆವಾಗಿಂದ ಹೇಳ್ತಾ ಇದ್ರು. ನಾನು ಏನು ಅಂದ್ಕೊಂಡೆ ಅಂದ್ರೆ ಅದಕ್ಕೆ ಪರ್ಮಿಷನ್ ಎಲ್ಲ ತಗೊಳ್ಬೇಕು. ಹೌದು, ಪರ್ಮಿಷನ್ ಅಂದ್ರೆ ದೊಡ್ಡ ವಿಷಯನಲ್ಲ ಅದು. ಮಹಾನಗರ ಪಾಲಿಕೆಗೆ ಹೋಗಿ ನಮ್ಮದೇ ಆಧಾರ್ ಕಾರ್ಡ್ ಇದೆಲ್ಲ ರೇಷನ್ ಕಾರ್ಡ್ ಎಲ್ಲ ಇರ್ತದಲ್ಲ, ಒಂದು ಇಲ್ಲದಿದ್ರೆ ಇನ್ನೂ ಈಸಿ ಇದೆ. ಸೈಬರ್ ಅಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಿದ್ರೆ ಆಯ್ತು. ಸೈಬರ್ ಅಲ್ಲಿ ಹೋಗಿ ಅವ್ರ ಹತ್ರ ಹೇಳಿದ್ರೆ ನಮ್ಮ ಫುಡ್ ಲೈಸೆನ್ಸ್ ಆನ್ಲೈನ್ ಎಷ್ಟು ಒಂದು 800 to 1500 ಒಳಗೆ ನಿಮ್ಗೆ ಲೈಸೆನ್ಸ್ ಸಿಗ್ತದೆ. 1 ವರ್ಷದ ಲೈಸೆನ್ಸ್ ಅದು. ಅದು 1 ವರ್ಷ ಆದ ನಂತರ ಪುನಃ ನೀವು ರಿನ್ಯೂ ಮಾಡಬೇಕಾಗ್ತದೆ. ಹಾಗೆ ಇದು ಸಣ್ಣ ಸಣ್ಣ ಬಿಸ್ನೆಸ್ ಮಾಡುವವರಿಗೆಲ್ಲ ಉಂಟಲ್ಲ, ಪಿಕಲ್ ಮಾಡುವವರಿಗೆ ಅವರಿವರಿಗೆಲ್ಲ ಅದೆಲ್ಲ ಇದ್ರೆ ಒಳ್ಳೇದು. ನೀವು ಲೈಸೆನ್ಸ್ ಅಲ್ಲಿ ನೀವು ಅದೆಲ್ಲ ಮಾಡಿದ್ರೆ ತುಂಬಾ ಒಳ್ಳೇದು. ನಮ್ಗೆ ಲೋನ್ ಎಲ್ಲ ಸಿಗ್ತದೆ. ಮತ್ತೆ ಸಬ್ಸಿಡಿ ಎಲ್ಲ ಸಿಗ್ತದೆ. ಅಂದ್ರೆ ಈಗ ನಾನೀಗ ನಾವು ಬಿಸ್ನೆಸ್ ಬಿರಿಯಾನಿ ಇದೀಗ ನಾವು ಮಾಡ್ತಾ ಇದ್ದೇವಲ್ಲ, ಈಗ ನೆಕ್ಸ್ಟ್ ನಂಗೆ ದೊಡ್ಡ ಏನೋ ರೆಸ್ಟೋರೆಂಟ್ ಎಲ್ಲ ಮಾಡ್ಬೇಕಾದ್ರೆ ನಾವೊಂದು 5 years ರನ್ ಮಾಡಿದ್ದೇವೆ. ನನ್ನ ಹತ್ರ ಲೈಸೆನ್ಸ್ ಇರ್ತದೆ. ಮತ್ತೆ ಅದರಲ್ಲಿ ಸ್ವಲ್ಪ ಫೈನಾನ್ಷಿಯಲಿ ಎಲ್ಲ ಒಳ್ಳೆ ಇದ್ರೆ IT ರಿಟರ್ನ್ ಅದೆಲ್ಲ ಇದ್ರೆ ನಮ್ಗೆ ಲೋನ್ ಎಲ್ಲ ಈಸಿಲಿ ಸಿಗ್ತದೆ ಅಂತ. ಮತ್ತೆ ಇನ್ನು ಕೆಲವ್ರದೆಲ್ಲ ಇರ್ತದೆ, ನಮ್ಮ ಹತ್ರ ಪಾತ್ರೆ ಇಲ್ಲ, ನಮ್ಮ ಕಿಚನ್ ಸಣ್ಣದು, ಹಾಗೆಲ್ಲ ಅದೆಲ್ಲ ಏನಿಲ್ಲ. ನಾವು ಇರುವ ಕಿಚನ್ ನಲ್ಲಿಯೇ ನಮ್ಗೆ ಮೇಂಟೈನ್ ಮಾಡಿ ಮಾಡ್ಬೋದು. ಓಕೆ, ಅಷ್ಟೆಲ್ಲ ವಿಷಯ ಉಂಟಲ್ಲ, ಜಾಸ್ತಿ ಆ ಬಗ್ಗೆ ಮಾತಾಡ್ತಾ ಉಂಟು. ಈಗ
ಫಸ್ಟಿಗೆ ನಾವು ಈಗ ಪೂರಿ ರೆಡಿ ಮಾಡೋಣ. ಹೌದು. ಓಕೆ, ಎಂತ ಬೇಕು? ಅದು ಹಿಟ್ಟು ಕಲಿಸಿ ಸ್ಪೂನ್ ಕೊಡಿ ಒಂದು. ಓಕೆ, ಒಂದು ಕಪ್ಪಿನಷ್ಟು ಹಾ, ಗೋಧಿ ಹಿಟ್ಟಲ್ಲ, ಎಲ್ಲ ಯಾವುದು? ಗೋಧಿ ಗೋಧಿ ಹಿಟ್ಟು. ಹಿಟ್ಟಲ್ಲ? ಗೋಧಿ ಹಿಟ್ಟು ಓಕೆ. ಅದು ಸ್ವಲ್ಪ ಉಳಿಸ್ತೇನೆ, ಅದು ಮತ್ತೆ ಓಕೆ ಬೈಂಡಿಂಗಿಗೆ. ಸ್ವಲ್ಪ ಸಾಲ್ಟ್, ಓಕೆ, ರುಚಿಗೆ ತಕ್ಕಷ್ಟು ಉಪ್ಪಲ್ಲ? ಓಕೆ, ನೀರು ನೀರು ಬೇಕಲ್ಲ, ಹಾಕೊಳ್ತೀರಾ? ಹಾಂ ಹಾಕಿ. ಇದು ಹೇಗೆ ಚಪಾತಿ ಹಿಟ್ಟಿನಷ್ಟು ಬರಬೇಕು? ಹಾಂ ಹೌದು, ಅಷ್ಟೇ ಇದು ಕಲಿಸಿದ್ರೆ ಚಪಾತಿ ಹಿಟ್ಟಿದಷ್ಟೇ ಇದಾದರೆ. ಓಕೆ, ಅದೇ ಆಗಲೇ ಹೇಳ್ತಿದ್ರಿ, ಅದೇ ಹಾ. ಕ್ಲೌಡ್ ಕಿಚನ್ ಈ ಥರ, ಅದಕ್ಕೆ ಮಾರ್ಕೆಟಿಂಗ್ ವ್ಯವಸ್ಥೆ ಎಲ್ಲ ಹೇಗೆ ಮಾಡ್ತೀರಿ? ಮಾರ್ಕೆಟಿಂಗ್ ಅಂದರೆ ಸ್ಟಾರ್ಟಿಂಗ್ ಆ್ಯಕ್ಚುಲಿ ಏನು ಇರುವುದಿಲ್ಲ, ಹಾ. ಒಂದು ಕಸ್ಟಮರ್ 2 ಕಸ್ಟಮರ್ ಹಾಗೆ ಸಿಗ್ತದೆ ನಮಗೆ. ಓಕೆ, ಹಾಗೆ ಅದು ಸಿಗುವಾಗ ಉಂಟಲ್ಲ, ಹಾಂ ನಮ್ಮ ಫುಡ್ ಒಳ್ಳೆ ಉಂಟಂತ ಆದರೆ ಹಾಂ ಅವರು ಒಬ್ಬರಿಂದ ಒಬ್ಬರಿಗೆ ಹೇಳ್ತಾರೆ. ಹೌದು, okay. ಆ್ಯಕ್ಚುಲಿ ನಾನು ಸ್ಟಾರ್ಟ್ ಮಾಡುವಾಗ ಹೌದು, ನನಗೆ publicity ಇಂದ. ಹಾಂ 1-2-3 ಕಸ್ಟಮರ್ ಇದ್ದರು ಅಷ್ಟೇ, ಹಾಂ ಹಾಂ ನಾನು ಬಿರಿಯಾನಿದು ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡುವಾಗ. ಓಕೆ, ಮತ್ತೆ ಒಬ್ಬರಿಂದ ಒಬ್ಬರಿಗೆ ಗೊತ್ತಾಗಿ ಟೇಸ್ಟ್ ಒಳ್ಳೇದಿತ್ತು. ಹೌದು. ಮೇನ್ ಅದು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎಲ್ಲ ಒಳ್ಳೆ ಮೇಂಟೈನ್ ಮಾಡಬೇಕು. ಹಾಂ ಹೌದು. ಮತ್ತೆ 3 ಮಂತ್ಸಲ್ಲಿ 6 ಮಂತಲ್ಲಿ ಏನು ಒಳ್ಳೆ ಬೇಗ ಸಿಗ್ತದೆ ಅಂತ ಅಲ್ಲ. ಅದು ಎಲ್ಲ ಬಿಸ್ನೆಸ್ ಹಾಗೆ. ಹೌದು, ನಾನು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿ 8 ಇಯರ್ ಆಯಿತು. 8 ಇಯರ್ ಆಯ್ತಾ? 8 ಇಯರಲ್ಲಿ 5 ಇಯರ್ ತನಕ ನನಗೆ ಅಷ್ಟೇನು ಆರ್ಡರ್ಸ್ ಇರಲಿಲ್ಲ. ಹಾಂ ಅಂದರೆ ಸ್ವಲ್ಪ ಒಂದೆರಡು ಹಾಗೆ. ಬಟ್ ಒಂದು ಲಾಸ್ಟ್ ಟೈಮ್ ಕೊರೋನಾದ ನಂತರ ಹಾಂ ಚೆನ್ನಾಗಿ ಹಾ. ಓಕೆ ಇದು ಕಲಸಿ ಇಟ್ಟಿದ್ದೇನೆ, ಸ್ವಲ್ಪ ಹೊತ್ತು ಇರಲಿ ಓಕೆ ಓಕೆ, ಆಲ್ಮೋಸ್ಟ್ ಇದು ಕೂಡ ಇದು ಆರಿದೆಲ್ಲ ಈಗ? ತಣ್ಣಗೆ ಆಯಿತು ನೋಡಿ. ಓಕೆ, ಆ ಥರ ಸೋಸ್ಕೊಳ್ಬೇಕಲ್ಲ. ಈಗ ಮಿಕ್ಸ್ ಬೇಕಾ? ಮಿಕ್ಸಿ ಗಾರ್ಲಿಕ್, ಓಕೆ 3 ಗಾರ್ಲಿಕ್, ಓಕೆ ಸಾಲ್ಟ್. ಓಕೆ, ಅವಾಗಲೂ ಕೂಡ ಉಪ್ಪು ಹಾಕ್ಕೊಂಡಿದ್ದೀರಲ್ಲ ಯಾವುದಕ್ಕೆ? ಅದು ಹಿಟ್ಟಿಗೆ ಹಿಟ್ಟಿಗೆ ಹಾಕಿರೋದು. ಹಾಕಿರೋದಲ್ಲ? ಓಕೆ ಇದಕ್ಕೆ ಸ್ವಲ್ಪ, ಓಕೆ, ಇದು ಕೂಡ ಅದಕ್ಕೆ ಸ್ವಲ್ಪ ಮಸಾಲ ಕಡಿ, ಮಸಾಲೆ ಯಾವುದು ಬೇಕು? ಮಸಾಲೆ ಚಿಲ್ಲಿ ಪೌಡ್ರ್ ಸ್ವಲ್ಪ ಓಕೆ, ಹಾಕಿ ಸಾಕಲ್ಲ? ಅಷ್ಟೇ ಹಾಕಿ ಸಾಕಾ? ಸಾಕು. ಓಕೆ, ಸ್ವಲ್ಪ ಅರಿಶಿನ ಅರಿಶಿನ ಅಲ್ಲ? ಮತ್ತು ಸ್ವಲ್ಪ ಧನಿಯಾ ಜೀರ. ಓಕೆ, ಅಷ್ಟು ಬೇಡ? ಹಾಂ ಸಾಕು ಸಾಕು. ಸಾಕಾ? ಇನ್ನು ಕೊತ್ತಂಬರಿ ಸ್ವಲ್ಪ 1/2 ಟೀ ಸ್ಪೂನ್. ಎಷ್ಟು ಬೇಕಾ? ಜೀರಿಗೆ ಕಮ್ಮಿ ಆಯಿತಾ? ಓಕೆ, ಎಷ್ಟಿಲ್ಲ? ಸಾಕು. ಸ್ವಲ್ಪ ಗರಂ ಮಸಾಲ. ಗರಂ ಮಸಾಲೆ ಬೇಕು? ಹಾಂ ಸಾಕು ಸಾಕು. ಓಕೆ, ಇದು ಮಸಾಲೆ ಎಲ್ಲ just ಒಂದು- ನೀರೇನು ಇಲ್ಲ ಹಾಕ್ಲಿಲ್ಲ? ಇಲ್ಲ, ಓಕೆ, ಹಾಂ ಡ್ರೈ ಹಾಗೆ ಇರಬೇಕಾ? ಹೌದು, ಅದು ಡ್ರೈ ಆಗಬೇಕು. ಅಷ್ಟೇ, ಒಂದು 4 ಸುತ್ತು ತೆಗೀರಿ ಸಾಕು? ಸಾಕು. ಓಕೆ ಜಸ್ಟ್ ಒಂದು ಪೇಸ್ಟ್ ಆಗಿ ಆದರೆ ಸಾಕು. ಓಕೆ, ಹಾಂ ಆಯ್ತು. ಜಾಸ್ತಿ ಆಯ್ತಾ? ಇಲ್ಲ ಸರಿ ಆಯ್ತು. ಇದಕ್ಕೆ ಮಸಾಲೆಗೆ ಉಪ್ಪು ಹಾಕಿದ್ರಲ್ಲ ಈಗ? ಹೌದು ಹೌದು, ಹೌದು. ಕಡಿಯುವಾಗ ಹಾಕಿದ್ದಲ್ಲ. ಈ ಸಮೋಸಕ್ಕೆಲ್ಲ ಇದೇ ಥರ ಮಾಡೋದಾ ಹೇಗೆ? ಹಾಂ, ಸಮೋಸಕ್ಕೆ ಸ್ವಲ್ಪ ಪೊಟೆಟೊ ಎಲ್ಲ ಹಾಕ್ತಾರೆ. ಹೌದು. ಪೊಟೆಟೊ, ಕ್ಯಾರೆಟ್ ಹಾ. ಅದೆಲ್ಲ ಹಾಕ್ತಾರೆ. ಅಂದರೆ ಇದು ಪೂರಿ ಆದ ಕಾರಣ ಓಕೆ ಅದಕ್ಕೆ ಬೇಡ ಅಂತ. ಮತ್ತು ಇದೆಲ್ಲ ಸ್ನ್ಯಾಕ್ಸ್ ಆಗಿ ನಿಮಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗಿಂತ ಹಾ. ಸಂಜೆದು ಸ್ನ್ಯಾಕ್ಸ್ ಎಲ್ಲ ಈ ಇದು ಜೊತೆಗೆಲ್ಲ ಚೆನ್ನಾಗಿರುತ್ತೆ. ಒಳ್ಳೆ ಟೀ, ಕಾಫಿ ಆಗ್ತದೆ. ಜೊತೆ. ಹೌದು, ಹೌದು. ಅಂದರೆ ಇದಕ್ಕೆಲ್ಲ ಪುನಃ ಚಟ್ನಿ ಅದೆಲ್ಲ ಬೇಕಂತ ಇಲ್ಲ. ಬೇಕಂತಿಲ್ಲ, ಹೌದು. ಎಣ್ಣೆ ಬಿಸಿಗೆ ಇಡುವಾಗ ಆಯಿಲ್ ಬಿಸಿಲ್ಲ. ನಾವು ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತೀವಿ. ಸನ್ಫ್ಲವರ್ ಆಯಿಲ್. ಓಕೆ, ಆಯಿಲ್ ಅಂತೂ ಬಿಸಿ ಇಟ್ಟಿದ್ದೇವೆ. ಹೌದು. ಓಕೆ, ಇವಾಗ ಪೂರಿ ರೆಡಿ ಮಾಡ್ಕೊಳ್ಳೋದು. ಹಾಂ, ಓಕೆ, ಇದು ಹಿಟ್ಟೊಂದು ಒಳ್ಳೆ ಸಾಫ್ಟ್ ಆಗಬೇಕು ಚೆನ್ನಾಗಿದೆ. ಮಾತ್ರ. ಓಕೆ, ಹಿಟ್ಟು ಒಂದು 2 ಗಂಟೆ ಮೊದಲೇ ರೆಡಿ ಮಾಡಿ ಇಟ್ಕೊಳ್ಬೋದಾ? ಬೇಡ, ಒಂದು 10-15 ಮಿನಿಟ್ಸ್ ಮುಂಚೆ ಇಟ್ಟರೆ ಸಹ ಸಾಕು. ಇದು ನಾರ್ಮಲ್ ಪೂರಿಗಿಂತ ಸ್ವಲ್ಪ ದಪ್ಪವೇ ಆಯಿತಾ? ದಪ್ಪ ಇರುತ್ತಲ್ಲ? ಹಾಂ, ಅಂದರೆ ಅದು ಸ್ವಲ್ಪ ಸ್ನ್ಯಾಕ್ಸ್ ಟೈಪ್ ಮಾಡುವ ಕಾರಣ. ಹಾಂ ಓಕೆ ನೋಡಿ ಇದು ಲಟ್ಟುದು ಓಕೆ, ಸ್ವಲ್ಪ ಸಣ್ಣದು ಹೀಗೆ ಲಟ್ಟಿ. ಹ್ಞೂ ಹ್ಞೂ ಕೆಲವರಿಗೆ ಬೇಕಾದರೆ ಇದಕ್ಕಿಂತ ಸಹ ಹಾಂ. ಸಣ್ಣದು ಸಹ ಮಾಡ್ಬೋದು. ಓಕೆ, ಅದಕ್ಕಿಂತ ಸಣ್ಣ ಮಾಡಿದರೆ ಮಸಾಲೆ ಹೇಗೆ ಆಗ್ತದೆ? ಹಾಂ ಹೌದು, ಅದಕ್ಕೆ ಆ ಥರ ಫೋಲ್ಡ್ ಮಾಡೋದು ಹೀಗೆ. ನಾವೇನು ಹೋಳಿಗೆಗೆಲ್ಲ ಹಾಂ ಹೌದು, ಹಾಕ್ತಾರೆ. ಕೆಲವರೆಲ್ಲ ಆಲೂ ಪರೋಟ ಎಲ್ಲ ಮಾಡ್ತಾರಲ್ಲ, ಆಲೂ ಪರೋಟ. ಸೇಮ್ ಹೀಗೆ. Same ಅಲ್ಲ, ಓಕೆ. ಇದು ಸಂಜೆದು ಸ್ನ್ಯಾಕ್ಸ್ ಮಾತ್ರ ಚೆನ್ನಾಗಿ ಒಳ್ಳೆ ಆಗ್ತದೆ. ಹೌದು ಯಾವ ಸೀಸನಲ್ಲಿ ಕೂಡ ಮಾಡ್ಕೊಳ್ಬೋದು ಹೌದು. ಅಲ್ಲ?
ಫಿಲ್ಲಿಂಗ್ ಕರೆಕ್ಟ್ ಆಗದಿದ್ರೆ ಹಾಗೆ ಹೌದು. ಮತ್ತೆ ಒಂದು ವೇಳೆ ಕೆಲವರಿಗೆ ಫಿಲ್ಲಿಂಗ್ ಅದು ನೀರಾಯ್ತು ಅಂತ ಆದ್ರೆ ಜಸ್ಟ್ ಒಂದು ಪ್ಯಾನ್ ಅಲ್ಲಿ ಅದು ಹಾಕಿ ಅದರದ್ದು ನೀರೊಂದು ಆವಿ ಮಾಡಬೇಕು, ಆಗ ಸ್ವಲ್ಪ ಇದು ತಿಕ್ ಬರ್ತದೆ. ನೀರು ಆಯ್ತಿದ್ದಲ್ಲಿ ಅಲ್ಲಿಗೆ ಮಾಡಿದ್ರೆ ಅದು ಹೊರಗೆ ಬರ್ತದೆ. ಅದು ಹೊರಗೆ ಬರ್ತದೆ. ಆಗ ಮತ್ತೆ ಅದು ಫಸ್ಟ್ ಟೈಮ್ ಎಲ್ಲ ಟ್ರೈ ಮಾಡುವವರಿಗೆ ಮತ್ತೆ ಬೇಜಾರು ಸಾಕ್ತದೆ, ಮತ್ತೆ ಮಾಡ್ಲಿಕ್ಕೆ ಹೋಗ್ಲಿಕ್ಕಿಲ್ಲ. ಬೇಡ. ಹೌದು, ನಾನು ನಾರ್ಮಲ್ ಪೂರಿಯೇ ತಿಂತಿದ್ದೆ. ಹೌದು. ಆಕ್ಚುಲಿ ಈ ತರ ನಾವು ನಾರ್ಮಲ್ ಪೂರಿ ತಿಂದು ಏನು ಬೇಜಾರಾದ ಈ ತರ ಮಾಡಿದ್ರೆ ಚೆನ್ನಾಗಿದೆ, ಈಸಿ ವೇ. ಮತ್ತೆ ನಮಗೆ ಈಗ ಹೊರಗಡೆ ಟೂರು ಈ ತರ ಎಲ್ಲ ಕರೆಕ್ಟ್, ಅದಕ್ಕೆಲ್ಲ ಹೋಗುವಾಗ ಒಳ್ಳೇದು. ಇದು ನೀವು ಟ್ರೈನಿಗೆಲ್ಲ ಹೋಗ್ಲಿಕ್ಕೆಲ್ಲ ಇದ್ರೆ ಏನಾದ್ರು ಇದು ಜಸ್ಟ್ ಒಂದು ಮಾಡಿ ಒಂದು ಪ್ಯಾಕ್ ಮಾಡಿ ಕೊಂಡೋದ್ರೆ. ನೀವು ಮನೆಯಲ್ಲೆಲ್ಲ ಈ ತರ ಲಟ್ಟಣಿಗೆ ಎಲ್ಲ ಮಾಡೋದಾ ಹೇಗೆ? ಲಟ್ಟಣಿಗೆ ಈಗ ಮಿಷನ್ ಎಲ್ಲ ಬರುತ್ತೆ ಒಂದೇ ಸಲ. ಇಲ್ಲ, ಅಷ್ಟು ಮಿಷನ್ ಎಲ್ಲ ಇಡ್ಲಿಕ್ಕೆ ಕಿಚನ್ ಅಲ್ಲಿ ಜಾಗ ಸಾಕಾಗುದಿಲ್ಲ. ಓಕೆ, ಇದಾಯ್ತು, ರೆಡಿ ಆಯ್ತಲ್ಲ? ಓಕೆ, ಆಯಿಲ್ ಅಂತೂ ಬಿಸಿಯಾಗಿದೆ, ಕರೆಕ್ಟಾಗಿ ಪೂರಿ ಕೂಡ ರೆಡಿ ಆಗಿದೆ. ಈಗ ಆಯಿಲಿಗೆ ಬಿಡ್ಲಿಕ್ಕೆ ಮಾತ್ರ ಬಾಕಿ ಅಲ್ಲ? ಓಕೆ, ಬಿಸಿ ಆಗಿತ್ತಲ್ಲ. ಪೂರಿ ಮಾತ್ರ ಅಷ್ಟು ದಪ್ಪಕ್ಕೆ ಬೇಕಲ್ಲ? ಸ್ವಲ್ಪ ದಪ್ಪ ಇರಬೇಕು. ಇದು ಒಳ್ಳೆ ಸ್ವಲ್ಪ ಬ್ರೌನ್ ಆಗಿ ಕಾಯ್ಬೇಕಂದ್ರೆ ಸ್ವಲ್ಪ ದಪ್ಪವೇ ಉಂಟಲ್ಲ ಹಾಗೆ. ಲೈಟ್ ತವಲ್ಲಿ ಕಾಯ್ಬೇಕು. ಹೌದು, ಚೆನ್ನಾಗಿ ಬಂದಿದೆ ನೋಡಿ. ಹೌದು, ಇದು ನಾರ್ಮಲ್ ಪೂರಿಗಿಂತ ಒಂದು ಡಿಫ್ರೆಂಟ್ ಟೇಸ್ಟ್ ಇರ್ಬೋದು. ಟೇಸ್ಟ್ ಅಂದ್ರೆ ಫಿಲ್ಲಿಂಗ್ ಇರ್ತದಲ್ಲ ಒಳಗೆ, ಹಾಗೆ ಇಷ್ಟು ಬ್ರೌನ್ ಬೇಕು. ಓಕೆ, ಒಳಗಡೆ ಆಲ್ರೆಡಿ ನಾವು ಬಟಾಣಿ ಎಲ್ಲ ಬೇಯಿಸಿದ ಕಾರಣ ಜಾಸ್ತಿ ಬೇಯಬೇಕು ಅಂತ ಇಲ್ಲಲ್ಲ? ಹೌದು, ಒಳಗೆದೆಲ್ಲ ಫಿಲ್ಲಿಂಗ್ ಬೇಯ್ತದಲ್ಲ. ಜಸ್ಟ್ ಇದು ನಮಗೆ ಅದು ಚಪಾತಿದು ಮೇಲೆದು ಪೂರಿಯಾಗಿ ಅದೊಂದು ಒಳ್ಳೆ ಕಾದ್ರೆ ಸಾಕಲ್ಲ, ಅದರಲ್ಲಿ ಫ್ರೈ ಆಗಬೇಕು, ಒಳ್ಳೆ ಬ್ರೌನ್ ಆಗಬೇಕು ಹಾಗೆ. ಇಲ್ಲಿ ಅಡ್ಜಸ್ಟ್ ಮಾಡ್ತಾ ಇರಬೇಕು ಸಿಮ್ಮಲ್ಲಿ ಮತ್ತೆ ಹೈ ಫ್ಲೇಮಲ್ಲಿ. ಓಕೆ, ಜಾಸ್ತಿ ಬರ್ತಾ ಉಂಟು ತರಿದ್ರೆ ಹೌದು, ಆಯಿಲ್ ಬಿಸಿ ಜಾಸ್ತಿ ಉಂಟು ಅಂತ ಲೆಕ್ಕಲ್ಲ? ಓಕೆ, ಈಗ ಗ್ಯಾಸ್ ಆಫ್ ಮಾಡ್ತೇನೆ. ಓಕೆ, ಪೂರಿ ಅಂತೂ ರೆಡಿ. ಓಕೆ, ಈಗ ಸರ್ವ್ ಮಾಡೋದಲ್ಲ? ಹೌದು. ಓಕೆ, ಓಕೆ, ಬಿಸಿ ಬಿಸಿಯಾದ ಯಾವ ಪೂರಿ ಹೇಳಿದ್ ನೀವು? ಗ್ರೀನ್ ಪೀಸ್, ಹಸಿ ಬಟಾಣಿ, ಹಸಿ ಬಟಾಣಿಯ ಪೂರಿ ರೆಡಿ ಆಗಿದೆಯಲ್ಲ? ಓಕೆ, ಸಾಕಾಗಿ ಉಂಟು ಮ್ಯಾಮ್. ಇದನ್ನು ನೋಡ್ಲಿಕ್ಕೆ ಚೆನ್ನಾಗಿ ಉಂಟು. ಈ ಥರದ ಪೂರಿಯನ್ನು ನಾವು ಮನೆಯಲ್ಲಿ ಮಾಡಿದರೆ ಸಾಧಾರಣ ಗಮ್ಮತ್ತಾಗಿ ಖಾಲಿ ಮಾಡೋದು ಅಂತ ಹೇಳ್ಬೋದು. ಓಕೆ, ಹಾಗಾದ್ರೆ ಟೇಸ್ಟ್ ನೋಡುವಲ್ಲಾಗಿದ್ರೆ? ಓಕೆ, ದಿಲ್ಫಿಜಾ ಅವರು ಸಾಕಾಗಿದಂತಹ ಪೂರಿ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಇದನ್ನು ಟೇಸ್ಟ್ ಮಾಡಿ ಕಾಯ್ತಾ ಇದ್ದೇನೆ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡಿ. ಬಟಾಣಿ ಪೂರಿ ತಯಾರಿಸುವ ವಿಧಾನ. ಮೊದಲಿಗೆ ಹಸಿ ಬಟಾಣಿಯನ್ನು ಬೇಯಿಸಿ ತಣ್ಣಗಾದ ನಂತರ ಸೋಸಿಕೊಂಡು ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ ಪುಡಿ ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ಇನ್ನೊಂದೆಡೆ ಗೋಧಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ನಂತರ ಹಿಟ್ಟನ್ನು ಲಟಿಸಿ ಹೂರಣ ತುಂಬಿ ಮಡಚಿಕೊಂಡು ಮತ್ತೆ ಪುನಃ ಲಟಿಸಿ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿಯಿರಿ. ಈಗ ಗರಿಗರಿಯಾದ ಬಿಸಿ ಬಿಸಿಯಾದ ಬಟಾಣಿ ಪೂರಿ ರೆಡಿ. ಎಸ್ ಮ್ಯಾಮ್, ಅಡುಗೆ ರೆಡಿ ಆದ ನಂತರ ಜಾಸ್ತಿ ಮಾತಾಡ್ಲಿಕ್ಕಿಲ್ಲ, ಟೇಸ್ಟ್ ನೋಡಿದ್ರೆ ಬಾಕಿ ಅಲ್ಲ. ಯಾವ್ದು ನೋಡು ಫಸ್ಟಿಗೆ? ಓಕೆ, ತಗೊಂಡು ನೀವು ಕೂಡ ಪಿಜ್ಜಾ ಅವರು ಕುಲ್ಲಡ್ ಪಿಜ್ಜಾ. ಓಕೆ, ಅದು ಮೇಲೆದು ಚೀಸ್ ಅಲ್ಲ, ಸ್ವಲ್ಪ ಒಳಗಡೆಯಿಂದ ತಗೊಂಡು ಸಾಕಾಗುಂಟು. ಚಿಕನ್ ಪೀಸ್ ಹಾಗೆ ಬಾಗಿ ಸಿಕ್ಕಿದ್ರೆ ಇನ್ನೂ ಗಮ್ಮತ್ತುಂಟಲ್ಲ? ಓಕೆ, ಇದು ಸಾಕಾಗುಂಟು. ಇದನ್ನಂತೂ ಪೂರ ಖಾಲಿ ಮಾಡ್ಬೋದು ನಾವು. ಪಿಜ್ಜಾ ನಾರ್ಮಲ್ ಆಗಿ ಔಟ್ ಸೈಡಿಂದ ತಗೊಳ್ಳೋದಕ್ಕಿಂತ ಈ ಥರ ಮನೇಲಿ ಮಾಡಿದ್ದಂದ್ರೆ ಟೇಸ್ಟಿ ಆಗಿರುತ್ತೆ, ಹೆಲ್ದಿ ಆಗಿರುತ್ತಲ್ಲ, ಚೆನ್ನಾಗಿರುತ್ತೆ ಮ್ಯಾಮ್. ಈ ಥರ ನಾನು ಪಿಜ್ಜಾ ಫಸ್ಟ್ ಟೈಮ್ ತಿಂದಿದ್ದು, ಅದು ಕುಲ್ಲಡ್ ಪಿಜ್ಜಾ. ಇದು ಎಲ್ಲ ಮಕ್ಕಳಿಗೆ ಕೂಡ ಚೆನ್ನಾಗಿರ್ಬೋದಲ್ಲ? ಮಕ್ಕಳಿಗೆಲ್ಲ ಲೈಕ್ ಆಗ್ತದೆ. ವೆಜ್ನವರಾದ್ರೆ ಚಿಕನ್ ಸ್ಕಿಪ್ ಮಾಡಿ ಮಾಡ್ಬೋದು. ಈಗ ಪೂರಿ ಅಲ್ಲ? ಓಕೆ, ಹಸಿ ಬಟಾಣಿಯ ಪೂರಿ. ಇದಕ್ಕೆ ಬೇರೆ ಚಟ್ನಿ ಏನು ಬೇಕು ಅಂತಿಲ್ಲ? ಹೌದು, ಎಲ್ಲ ಮಸಾಲೆ ಇರ್ತದಲ್ಲ ಅದರಲ್ಲಿ.
ನಾರ್ಮಲ್ ಆಗಿ ನಾವು ಬನ್ಸ್ ಎಲ್ಲ ಹೇಗೆ ತಿಂತೇವೆ, ಹೌದು. ಒಂದ್ ಕೈಯಲ್ಲಿ ಬನ್ಸ್ ಇನ್ನೊಂದ್ ಕೈಯಲ್ಲಿ ಟೀ ಎಲ್ಲ ಅದು ಹೇಳ್ಕೊಂಡು ಅದಕ್ಕೆ ಬೆಸ್ಟ್ ಸೇಮ್ ಇದೇ ತರ ಪೂರಿ ತಿನ್ಬೋದು. ಚೆನ್ನಾಗಿತ್ತು ಮ್ಯಾಮ್, ಎರಡು ಕೂಡ ಟೇಸ್ಟಿ ಆಗಿತ್ತು. ಅದರಲ್ಲಿ ಕುಲ್ಲಾಡು ಪಿಜ್ಜಾ ಅಂತೂ ಫಸ್ಟ್ ಕ್ಲಾಸ್ ಆಗಿದೆ. ಹೇಗೆ ಅನ್ನಿಸ್ತು ನಮ್ಮ ಈ ಒಂದು ನಮ್ಮ ಸುರುಚಿ ಅಡುಗೆ ಮನೆ ಒಳ್ಳೆ ಕೈಯಲ್ಲಿ? ಆಯ್ತು. ನಾನು ಫಸ್ಟ್ ಟೈಮ್ ಬರುದು, ತುಂಬಾ ಜನ ಹೇಳಿದ್ರು ನಂಗೆ ಹಾ. ಇಲ್ಲಿ ಬರ್ಲಿಕ್ಕೆ. Okay. ಮತ್ತೆ ಲಾಸ್ಟ್ ಟೈಮ್ ಮ್ಯಾಮ್ ಸಹ ಫೋನ್ ಮಾಡಿದ್ರು. Okay. ಸೊ ಹಾಗೆ ಇಲ್ಲಿ ಬಂದದ್ದು ತುಂಬಾ ಖುಷಿ ಆಯ್ತು. ನಿಮ್ಮನ್ನೆಲ್ಲ ಮೀಟ್ ಆದ ಸಹ ತುಂಬಾ ಖುಷಿ ಆಯ್ತು. ನಮಗೂ ಖುಷಿ. ಅಂದ್ರೆ ನೀವು ಈ ತರ ಸ್ಪೆಷಲ್ ಆಗಿ ಅಡುಗೆಯನ್ನ ಹೇಳ್ಕೊಡ್ತಾರೆ ಅಂತ ಹೇಳಿದ್ರೆ ನಮ್ಮ ವೀಕ್ಷಕರಿಗೂ ಕೂಡ ಹಾಗೆ ನಮಗೂ ಕೂಡ ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ಒಂದು ಸ್ಪೆಷಲ್ ಅಡುಗೆ ಬಂತು ಅಂತ ಹೇಳ್ಬೋದಲ್ಲ. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು 2 ಡಿಶ್ ಹೇಳ್ಕೊಡೋದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು ಮ್ಯಾಮ್. ನೀವು ನಿಮ್ಮ ಏನು ಕ್ಲೌಡ್ ಕಿಚನ್ ಅಲ್ಲಿ ಇನ್ನೂ ಜಾಸ್ತಿ ಅಡುಗೆ ಮಾಡಿ ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ಇನ್ನೂ ಕೂಡ ಜಾಸ್ತಿ ಅಡುಗೆಯನ್ನು ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಓಕೆ, ದಿಲ್ ಪಿಜ್ಜಾ ಅವರು ಸಾಕಾಗಿರುವಂತಹ ಕುಲ್ಲಡ್ ಪಿಜ್ಜಾ ಮತ್ತು ಇನ್ನೊಂದು ಹಸಿ ಬಟಾಣಿಯ ಪೂರಿ ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿದ್ದ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.